friends, welcome to Madhura Kannada Kaliyona channel. Today we are going to see an interesting conversation between two beautiful flowers. Before that, anyone is new to my channel, please subscribe Madhura Kannada Kaliyona and hit the bell icon to get notification of more learning videos. Lesson 31, The Rose and the Amaranth. ಗುಲಾಬಿ ಮತ್ತು ಅಮರಂತ್. ಫ್ರೆಂಡ್ಸ್, ರೋಸ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ರೋಸ್ ಮೀನ್ಸ್ ಎವ್ರಿಬಡಿ ನೋಸ್ ದಿಸ್. ಇನ್ ಕನ್ನಡ ವಿ ಕಾಲ್ ಗುಲಾಬಿ ಆರ್ ಗುಲಾಬಿ ಹೂವು. ಕನ್ನಡದಲ್ಲಿ ಇದನ್ನು ಗುಲಾಬಿ ಅಥವಾ ಗುಲಾಬಿ ಹೂವೆಂದು ಕರೆಯುತ್ತೇವೆ. ಫ್ರೆಂಡ್ಸ್, ದಿಸ್ ಫ್ಲವರ್ ವಿಚ್ ಯು ಆರ್ ಸೀಯಿಂಗ್ ನೌ ಈಸ್ ಕಾಲ್ಡ್ ಅಮರಂತ್. ಈ ಹೂವು ಈಗ ನೋಡ್ತಾ ಇದ್ದೀರಲ್ಲ, ಇದನ್ನು ಅಮರಂತ್ ಎಂದು ಕರೆಯುತ್ತೇವೆ. This flower can be seen in farmlands, roadsides and gardens. ಈ ಹೂವನ್ನು ನಾವು ಹೊಲದಲ್ಲಿ, ರಸ್ತೆ ಬದಿಯಲ್ಲಿ, ಉದ್ಯಾನದಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್, ಲೆಟ್ಸ್ ಸಿ ವಾಟ್ ದೀಸ್ ಫ್ಲವರ್ಸ್ ಟಾಕ್. ಸೊ ಬನ್ನಿ ನೋಡೋಣ ಈ ಹೂಗಳು ಏನು ಮಾತಾಡುತ್ತೆ ಅಂತ. ಈ ರೋಸ್ ಆ್ಯಂಡ್ ಅಮರಂತ್ ಬ್ಲಾಸಮ್ಡ್ ಸೈಡ್ ಬೈ ಸೈಡ್ ಇನ್ ಎ ಗಾರ್ಡನ್. ಗುಲಾಬಿ ಹಾಗೂ ಅಮರಂತ್ ಹೂಗಳು ಉದ್ಯಾನದಲ್ಲಿ ಅಕ್ಕಪಕ್ಕ ಅರಳಿದವು. ಗುಲಾಬಿ ಆ್ಯಂಡ್ ಅಮರಂತ್ ಫ್ಲವರ್ಸ್, ಅದನ್ನು ಗುಲಾಬಿ ಹಾಗೂ ಅಮರಂತ್ ಹೂವುಗಳು ಪ್ಲೂರಲ್ಸ್. ಟು ಸೇ ಸೈಡ್ ಬೈ ಸೈಡ್ ವಿ ಸೇ ಅಕ್ಕಪಕ್ಕ. ಅರಳಿದವು ಬ್ಲಾಸಮ್ಡ್. ಒನ್ ಫ್ಲವರ್ ಮೀನ್ಸ್ ಅರಳಿತು, ಮೆನಿ ಫ್ಲವರ್ಸ್ ಮೀನ್ಸ್ ಅರಳಿದವು. ಇಲ್ಲಿ ಉದ್ಯಾನದಲ್ಲಿ, ಇನ್ ದ ಗಾರ್ಡನ್. ಅಮರಂತ್ ಸೆಡ್ ಟು ರೋಸ್, ಯು ಆರ್ ಸೋ ಬ್ಯೂಟಿಫುಲ್. ಅಮರಂತ್ ಗುಲಾಬಿಗೆ ಹೇಳಿತು, ನೀನು ಬಹಳ ಸುಂದರವಾಗಿದ್ದೀಯಾ. ಸೊ ಫ್ರೆಂಡ್ಸ್, ಬೈ ನೌ ಐ ಹೋಪ್ ಯು ನೋ ದ ಬೇಸಿಕ್ ವರ್ಡ್ಸ್. ನೀನು ಮೀನ್ಸ್ ಯು, ಸುಂದರವಾಗಿದ್ದೀಯಾ, ಸುಂದರವಾಗಿ ಪ್ಲಸ್ ಇದ್ದೀಯಾ. ಸುಂದರ ಮೀನ್ಸ್ ಬ್ಯೂಟಿಫುಲ್, ಆಗಿದ್ದೀಯಾ ಯು ಆರ್. ಬಹಳ ಸುಂದರವಾಗಿದ್ದೀಯಾ, ಸೋ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್, ಲೈಕ್ ದಟ್. ವಾಟ್ ಈಸ್ ಸ್ವೀಟ್ ಫ್ರಾಗ್ರೆನ್ಸ್ ಯು ಹ್ಯಾವ್. ನಿನ್ನ ಬಳಿ ಎಂಥ ಮಧುರವಾದ ಪರಿಮಳ ಉಂಟು. ನಿನ್ನ ಬಳಿ ಮೀನ್ಸ್ ನಿಯರ್ ಬೈ ಯು. ಮಧುರವಾದ ಪರಿಮಳ ಮೀನ್ಸ್ ಸ್ವೀಟ್ ಫ್ರಾಗ್ರೆನ್ಸ್. ಎಂಥ ಮಧುರವಾದ ಪರಿಮಳ ಮೀನ್ಸ್ ವಾಟ್ ಎ ಸ್ವೀಟ್ ಫ್ರಾಗ್ರೆನ್ಸ್. ಉಂಟು, ಉಂಟು ಮೀನ್ಸ್ ಇಟ್ ಈಸ್ ದೇರ್. ಇನ್ ದಿಸ್ ಕಾಂಟೆಕ್ಸ್ಟ್ ಯು ಹ್ಯಾವ್. ವಾಟ್ ಎ ಬ್ಯೂಟಿಫುಲ್ ಫ್ರಾಗ್ರೆನ್ಸ್ ಯು ಹ್ಯಾವ್. ನೋ ವಂಡರ್ ಯು ಆರ್ ಫೇವರೇಟ್ ಟು ಎವ್ರಿ ಒನ್. ನೀ ಎಲ್ಲರಿಗೂ ಪ್ರಿಯವಾಗಿರುವುದು ಆಶ್ಚರ್ಯವೇನಿಲ್ಲ. ಎಲ್ಲರಿಗೂ, ಎಲ್ಲರಿಗೂ ಮೀನ್ಸ್ ಟು ಎವ್ರಿ ಒನ್. ಪ್ರಿಯವಾಗಿ ಪ್ಲಸ್ ಇರುವುದು ಬಿಕಮ್ಸ್ ಪ್ರಿಯವಾಗಿರುವುದು. ಪ್ರಿಯವಾಗಿ ಮೀನ್ಸ್ ವೆರಿ ಫೇವರೇಟ್, ವೆರಿ ಡಿಯರ್. ಇರುವುದು ಮೀನ್ಸ್ ಬೀಯಿಂಗ್ ಸೋ. ಎಲ್ಲರಿಗೂ ಪ್ರಿಯವಾಗಿರುವುದು ಮೀನ್ಸ್ ಬೀಯಿಂಗ್ ಸೋ ಡಿಯರ್ ಟು ಎವ್ರಿ ಒನ್, ಬೀಯಿಂಗ್ ಸೋ ಫೇವರೇಟ್ ಟು ಎವ್ರಿ ಒನ್. ಆಶ್ಚರ್ಯವೇನಿಲ್ಲ. ಆಶ್ಚರ್ಯ ಪ್ಲಸ್ ಏನು ಪ್ಲಸ್ ಇಲ್ಲ. ಇಲ್ಲ ಮೀನ್ಸ್ ನೋ. ಆಶ್ಚರ್ಯ ಮೀನ್ಸ್ ವಂಡರ್. ಇಟ್ ಈಸ್ ನೋ ವಂಡರ್. ಈ ಎಲ್ಲರಿಗೂ ಪ್ರಿಯವಾಗಿರುವುದು ಆಶ್ಚರ್ಯವೇನಿಲ್ಲ. ನೋ ವಂಡರ್ ಯು ಆರ್ ಫೇವರೇಟ್ ಟು ಎವ್ರಿ ಒನ್. ಫ್ರೆಂಡ್ಸ್, ದಿಸ್ ಈಸ್ ಅನ್ ಇನ್ಫಾರ್ಮಲ್ ವೇ ಆಫ್ ಟಾಕಿಂಗ್. ಸೊ ಐ ಹ್ಯಾವ್ ಯೂಸ್ಡ್ ನೀ. ಯು ಕ್ಯಾನ್ ಸೇ ನೀ, ನೀನು, ಲೈಕ್ ದಟ್. ಇಫ್ ಯು ಆರ್ ಸ್ಪೀಕಿಂಗ್ ಟು ಅನ್ ಎಲ್ಡರ್ ಪರ್ಸನ್ ವಿತ್ ರೆಸ್ಪೆಕ್ಟ್, ದೆನ್ ಯು ಹ್ಯಾವ್ ಟು ಯೂಸ್ ನೀವು. ಮೈ ಡಿಯರ್ ಫ್ರೆಂಡ್, ಲಿಸನ್, ಸೆಡ್ ದ ರೋಸ್. ನನ್ನ ಆತ್ಮೀಯ ಗೆಳೆಯ ಕೇಳು ಎಂದಿತು ಗುಲಾಬಿ. ನನ್ನ ಮೀನ್ಸ್ ಮೈ, ಆತ್ಮೀಯ ಡಿಯರ್, ಗೆಳೆಯ ಫ್ರೆಂಡ್. ನನ್ನ ಆತ್ಮೀಯ ಗೆಳೆಯ ಮೀನ್ಸ್ ಮೈ ಡಿಯರ್ ಫ್ರೆಂಡ್. ಲಿಸನ್ ಕೇಳು. ಎಂದಿತು ಗುಲಾಬಿ, ಸೆಡ್ ದ ರೋಸ್. ವಾಟ್ ಎವರ್ ಯು ಹ್ಯಾಡ್ ಟೋಲ್ಡ್ ಈಸ್ ಟ್ರೂ. ನೀ ಹೇಳಿದ್ದೆಲ್ಲ ನಿಜ. ಹೇಳಿದ್ದು ಪ್ಲಸ್ ಎಲ್ಲ ಬಿಕಮ್ಸ್ ಹೇಳಿದ್ದೆಲ್ಲ. ಎಲ್ಲ ಮೀನ್ಸ್ ಎವ್ರಿಥಿಂಗ್. ಹೇಳಿದ್ದು ಮೀನ್ಸ್ ಟೋಲ್ಡ್. ನಿಜ ಮೀನ್ಸ್ ಟ್ರೂ. ನೀ ಹೇಳಿದ್ದೆಲ್ಲ ನಿಜ. ವಾಟ್ ಎವರ್ ಯು ಹ್ಯಾಡ್ ಟೋಲ್ಡ್ ಈಸ್ ಟ್ರೂ. ಐ ಬ್ಲೂಮ್ ಬಟ್ ಓನ್ಲಿ ಫಾರ್ ಎ ವೈಲ್. ನಾ ಅರಳುತ್ತೇನೆ, ಆದರೆ ಸ್ವಲ್ಪ ಸಮಯದವರೆಗೆ ಮಾತ್ರ. ನಾ ಅರಳುತ್ತೇನೆ, ಐ ಬ್ಲೂಮ್. ಅರಳು ಮೀನ್ಸ್ ಬ್ಲೂಮಿಂಗ್. ಅರಳುತ್ತೇನೆ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆದರೆ ಬಟ್, ಮಾತ್ರ. ಮಾತ್ರ ಮೀನ್ಸ್ ಓನ್ಲಿ. ಸ್ವಲ್ಪ ಸಮಯದವರೆಗೆ ಮಾತ್ರ ಮೀನ್ಸ್ ಓನ್ಲಿ ಫಾರ್ ಎ ವೈಲ್. ಮೈ ಪೆಟಲ್ಸ್ ಸೂನ್ ವಿದರ್, ಫಾಲ್ ಆ್ಯಂಡ್ ದೆನ್ ಐ ಡೈ. ನನ್ನ ದಳಗಳು ಶೀಘ್ರದಲ್ಲೇ ಬಾಡಿ ಹೋಗಿ ಬಿದ್ದ ನಂತರ ನಾ ಸಾಯುತ್ತೇನೆ.
ಸೊ ಫ್ರೆಂಡ್ಸ್, ದಳ ಮೀನ್ಸ್ ಪೆಟಲ್, ದಳಗಳು ಪ್ಲೂರಲ್ಸ್. ದಳಗಳು ಮೀನ್ಸ್ ಪೆಟಲ್ಸ್, ನನ್ನ ದಳಗಳು ಮೈ ಪೆಟಲ್ಸ್. ಬಾಡಿ ಹೋಗಿ ಮೀನ್ಸ್ ವಿದರ್, ಶೀಘ್ರದಲ್ಲೇ ಬಾಡಿ ಹೋಗಿ, ವೆರಿ ಸೂನ್ ವಿದರ್. ಬೀಳು, ಬೀಳು ಮೀನ್ಸ್ ಟು ಫಾಲ್, ಬಿದ್ದ ಇಸ್ ಪಾಸ್ಟ್ ಟೆನ್ಸ್, ನಂತರ ಮೀನ್ಸ್ ದೆನ್. ಸಾಯು ಮೀನ್ಸ್ ಡೈ, ನಾ ಸಾಯುತ್ತೇನೆ ಮೀನ್ಸ್ ಐ ಡೈ. ವೆನ್ ಯಾವಾಗ, ದಳಗಳೆಲ್ಲ ಬಾಡಿ ಹೋಗಿ ಬಿದ್ದ ನಂತರ, ಆಫ್ಟರ್ ಆಲ್ ದ ಪೆಟಲ್ಸ್ ವಿದರ್ ಆ್ಯಂಡ್ ಫಾಲ್. ಬಟ್ ಯುವರ್ ಫ್ಲವರ್ಸ್ ನೆವರ್ ಫೇಡ್ ಇವನ್ ಇಫ್ ದೇ ಆರ್ ಕಟ್. ಆದರೆ ನಿನ್ನ ಹೂಗಳನ್ನು ಕತ್ತರಿಸಿದರೂ ಸಹ ಅವು ಎಂದಿಗೂ ಮಸುಳಿ ಹೋಗುವುದಿಲ್ಲ. ಸೊ ಫ್ರೆಂಡ್ಸ್, ಕತ್ತರಿಸು ಮೀನ್ಸ್ ಟು ಕಟ್. ಕತ್ತರಿಸಿದರೂ ಸಹ, ಈವನ್ ಇಫ್ ದೇ ಆರ್ ಕಟ್. ಮಸುಳಿಸಿ ಮೀನ್ಸ್ ಫೇಡ್, ಹೋಗುವುದಿಲ್ಲ. ಹೋಗುವುದು ಪ್ಲಸ್ ಇಲ್ಲ ಬಿಕಮ್ಸ್ ಹೋಗುವುದಿಲ್ಲ. ಇಲ್ಲ ಮೀನ್ಸ್ ನೋ. ಇನ್ ದಿಸ್ ಕಾಂಟೆಕ್ಸ್ಟ್ ಮಸುಳಿಸಿ ಹೋಗುವುದಿಲ್ಲ ಮೀನ್ಸ್ ನೆವರ್ ಫೇಡ್. ಅವು ಎಂದಿಗೂ, ಎಂದಿಗೂ ಮೀನ್ಸ್ ಎನಿ ಟೈಮ್. ಅವನು ಮೀನ್ಸ್ ಮ್ಯಾಸ್ಕುಲೈನ್ ಜೆಂಡರ್, ಅವಳು ಮೀನ್ಸ್ ಫೆಮಿನೈನ್ ಜೆಂಡರ್. ಇನ್ ದಿಸ್ ಕೇಸ್ ಫ್ಲವರ್ಸ್ ವಿ ಆರ್ ಯೂಸಿಂಗ್ ಅವು. ವಿ ಯೂಸ್ ಅವು ಫಾರ್ ನ್ಯೂಟ್ರಲ್ ಜೆಂಡರ್. ದೇ ಆರ್ ಆಲ್ವೇಸ್ ಎವರ್ ಲಾಸ್ಟಿಂಗ್. ಅವು ಎಂದಿಗೂ ಶಾಶ್ವತವಾಗಿರುತ್ತವೆ. ಸೊ ಫ್ರೆಂಡ್ಸ್, ಎಂದಿಗೂ ಮೀನ್ಸ್ ಆಲ್ವೇಸ್. ಶಾಶ್ವತ, ಶಾಶ್ವತ ಮೀನ್ಸ್ ಎವರ್ ಲಾಸ್ಟಿಂಗ್. ಇರುತ್ತವೆ, ಇಟ್ ವಿಲ್ ಬಿ. ಸೊ ಫ್ರೆಂಡ್ಸ್, ಯು ಕ್ಯಾನ್ ಸಿ ಇನ್ ದಿಸ್ ಸೆಂಟೆನ್ಸ್ ಐ ಹ್ಯಾವ್ ಯೂಸ್ಡ್ ಅವು. ಸೊ ಇರುತ್ತವೆ. ಮ್ಯಾಸ್ಕುಲೈನ್ ಜೆಂಡರ್ ಮೀನ್ಸ್ ಅವನು, ಫೆಮಿನೈನ್ ಜೆಂಡರ್ ಅವಳು, ನ್ಯೂಟ್ರಲ್ ಜೆಂಡರ್ ಅವು. ಸೊ ಇನ್ ದ ಸೆಂಟೆನ್ಸ್ ಯು ಕ್ಯಾನ್ ಸಿ ಇರುತ್ತವೆ. ಮಾರಲ್ ಆಫ್ ದ ಸ್ಟೋರಿ, ಈ ಕಥೆಯ ನೀತಿ, ಎವ್ರಿ ಕ್ರಿಯೇಷನ್ ಇನ್ ನೇಚರ್ ಈಸ್ ಗ್ರೇಟ್ ಇನ್ ಇಟ್ಸ್ ಓನ್ ವೇ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸೃಷ್ಟಿಯು ತನ್ನದೇ ಆದ ರೀತಿಯಲ್ಲಿ ಅದ್ಭುತವಾಗಿದೆ. ಸೊ ಫ್ರೆಂಡ್ಸ್, ಅದ್ಭುತ ಮೀನ್ಸ್ ಗ್ರೇಟ್, ಆರ್ ಇನ್ ದಿಸ್ ಕಾಂಟೆಕ್ಸ್ಟ್ ಇಟ್ ಈಸ್ ಗ್ರೇಟ್. ಯು ಕ್ಯಾನ್ ಆಲ್ಸೋ ಸೇ ವಿಶೇಷ. ವಿಶೇಷ ಮೀನ್ಸ್ ಆಲ್ಸೋ ಗ್ರೇಟ್, ಸ್ಪೆಷಲ್, ಲೈಕ್ ದಟ್. ಯಾವ ರೀತಿಯಲ್ಲಿ, ಹೌ, ಇನ್ ಇಟ್ಸ್ ಓನ್ ವೇ, ತನ್ನದೇ ಆದ ರೀತಿಯಲ್ಲಿ. ಇನ್ ಇಟ್ಸ್ ಓನ್, ತನ್ನದೇ ಮೀನ್ಸ್ ಇನ್ ಇಟ್ಸ್ ಓನ್. ವೇರ್ ಇಟ್ ಈಸ್, ಎಲ್ಲಿರುವ, ಪ್ರಕೃತಿಯಲ್ಲಿರುವ, ಇನ್ ನೇಚರ್. ಪ್ರತಿಯೊಂದು ಸೃಷ್ಟಿಯು, ಸೃಷ್ಟಿ ಮೀನ್ಸ್ ಕ್ರಿಯೇಷನ್, ಪ್ರತಿಯೊಂದು ಸೃಷ್ಟಿಯು, ಎವ್ರಿ ಕ್ರಿಯೇಷನ್. ಸೊ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸೃಷ್ಟಿಯು ತನ್ನದೇ ಆದ ರೀತಿಯಲ್ಲಿ ವಿಶೇಷವಾಗಿದೆ ಅಥವಾ ಅದ್ಭುತವಾಗಿದೆ. ಸೊ ಫ್ರೆಂಡ್ಸ್, ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಸ್ಟೋರಿ ವೆರಿ ಮಚ್. ನಿಮ್ಗೆ ಈ ಕತೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಇಫ್ ಯು ಲೈಕ್ ದಿಸ್, ದೆನ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ಲೆಟ್ಸ್ ಲರ್ನ್ ಮೋರ್ ನ್ಯೂ ಸ್ಟೋರೀಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋಸ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಥೆಗಳನ್ನು ಕಲಿಯೋಣ. ಅಲ್ಲಿ ತನಕ ನಮಸ್ಕಾರ.